ನಮಸ್ಕಾರ. ಕಾರವಾರ ಪ್ಲಸ್ ಚಾನಲ್ಗೆ ಸ್ವಾಗತ. ಕಾಬೂಲ್ನಿಂದ ಕ್ಷೇಮವಾಗಿ ಮರಳಿದ ಕಾರವಾರದ ಯುವಕ. ಕಾರವಾರ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಚಾಲಕನಾಗಿದ್ದ ತಾಲೂಕಿನ ಸದಾಶಿವಗಡದ ರಾಜೇಶ್ ಪಡವಳ್ಕರ್ ಮಂಗಳವಾರ ಸುರಕ್ಷಿತವಾಗಿ ಮರಳಿದ್ದಾರೆ. ಇದರಿಂದ ಅವರು ಮತ್ತು ಕುಟುಂಬ ಸದಸ್ಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅವರು 3 ವರ್ಷಗಳಿಂದ ಕಾಬೂಲಿನಲ್ಲಿ ಉದ್ಯೋಗದಲ್ಲಿದ್ದರು. ಅಮೆರಿಕದ ಸೇನೆಗೆ ಆಹಾರ ಪೂರೈಕೆ ಮಾಡುವ ಇಕೋಲಾಗ್ ಎಂಬ ಸಂಸ್ಥೆಯಲ್ಲಿ ದುಡಿಯುತ್ತಿದ್ದರು. ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಉಗ್ರರು ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ಆತಂಕದ ಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಅವರು ಅಮೆರಿಕದ ಸೇನೆಯ ಆಶ್ರಯದಲ್ಲಿದ್ದರು. ಅವರನ್ನು ಕಾಬೂಲ್ನಿಂದ ವಿಮಾನದ ಮೂಲಕ ಕತಾರ್ ಕರೆದುಕೊಂಡು ಹೋಗಲಾಯಿತು. ಬಳಿಕ ಅಲ್ಲಿಂದ ಭಾರತೀಯ ವಾಯುಪಡೆಯ ತನ್ನ ವಿಮಾನದಲ್ಲಿ ದೆಹಲಿಗೆ ಕರೆದುಕೊಂಡು ಬಂದಿತ್ತು. ಬಳಿಕ ಅವರು ಗೋವಾಕ್ಕೆ ಬಂದು ಮಂಗಳವಾರ ಬೆಳಗ್ಗೆ ತಾರಿವಾಡಾದ ತಮ್ಮ ಮನೆಗೆ ತಲುಪಿದರು. ಅಫ್ಘಾನಿಸ್ತಾನದಲ್ಲಿನ ಸ್ಥಿತಿಯ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಅವರು ಆಗಸ್ಟ್ 14ರಂದು ಅಲ್ಲಿನ ಸ್ಥಿತಿ ಹದಗೆಡುತ್ತಿರುವ ಬಗ್ಗೆ ಅಮೆರಿಕದ ಸೇನೆಯವರು ಸೂಚನೆ ನೀಡಿದ್ದರು. ಕಾಬೂಲ್ ಹೊರತಾಗಿ ಮತ್ತೆಲ್ಲ ಪ್ರದೇಶವನ್ನು ತಾಲಿಬಾನಿಗಳು ಅದಾಗಲೇ ವಶಪಡಿಸಿಕೊಂಡಿದ್ದರು. ನನ್ನಂತೆ ನೇಪಾಳ, ಶ್ರೀಲಂಕಾ ಹಾಗೂ ಉಗಾಂಡ ದೇಶದವರು ಕೆಲಸದಲ್ಲಿದ್ದರು. ಸುಮಾರು 20,000 ಜನ ವಿಮಾನ ನಿಲ್ದಾಣದಲ್ಲಿ ಸೇರಿದ್ದರು. ಅಂತೂ ಇಂತೂ ತಾಯ್ನಡಿಗೆ ವಾಪಸ್ ಬಂದಿದ್ದು ಇನ್ನಿಲ್ಲದಂಥ ಸಂತಸ ತಂದಿದೆ ಎಂದರು. ವಿಮಾನ ನಿಲ್ದಾಣದ ಹೊರಗೆ ಗುಂಡಿನ ದಾಳಿಯ ಸದ್ದು ಕೇಳಿ ಬರುತ್ತಿತ್ತು. ನಮ್ಮ ಸ್ಥಿತಿ ಏನಾಗಲಿದೆ ಎಂಬ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಒಂದು ಸಲ ಅಲ್ಲಿಂದ ಹೊರಟರೆ ಸಾಕು ಎಂಬಂತಾಗಿತ್ತು ಎಂದು ನೆನಪಿಸಿಕೊಂಡರು. ಆ ಕೊಳಂದವನ್ನು 4 ಅಪರಿಚಿತರು ಎರ್ಟಿಗಾ ಕಾರಿನಲ್ಲಿ ಕಳವು ಮಾಡಿಕೊಂಡು ಹೋಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಡೆದಿದೆ. ತಾಲೂಕಿನ ಗುಣವಂತೆ ಗ್ರಾಮದಲ್ಲಿ ಭಾನುವಾರ ನಸುಕಿನ ಜಾವ ಮಾರುತಿ ಎರ್ಟಿಗಾ ಕಾರಿನಲ್ಲಿ ಬಂದಿದ್ದ 4 ಅಪರಿಚಿತರು ಈ ಕೃತ್ಯ ಎಸಗಿದ್ದಾರೆ. ಗುಣವಂತೆ ಗ್ರಾಮದಲ್ಲಿರುವ ಮರಿ ಭಟ್ಟರ ಹೋಟೆಲ್ ಮುಂದೆ ನಿಂತುಕೊಂಡಿದ್ದ ಆಕಳನ್ನು ಹಿಡಿದು ಅದನ್ನು ಒತ್ತಾಯಪೂರ್ವಕವಾಗಿ ಅವೈಜ್ಞಾನಿಕ ರೀತಿಯಲ್ಲಿ ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ಈ ದೃಶ್ಯ ಸಮೀಪದ ಹೋಟೆಲ್ ಒಂದರ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಬಗ್ಗೆ ಪೋಸ್ಟ್ ಮಾಸ್ಟರ್ ಮಂಜುನಾಥ್ ಯಾಜಿ ಎನ್ನುವರು ಮಂಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಗೋಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಸೆಲ್ಫಿ ಹುಚ್ಚಿಗೆ ಜೀವ ಕಳೆದುಕೊಂಡಿರುವ ಶವ ಪತ್ತೆ. ಗೋಕರ್ಣ ಕಳೆದ 3 ದಿನದ ಹಿಂದೆ ಸಮುದ್ರದಲ್ಲಿ ಕಲ್ಲು ಬಂಡೆಯ ಸನಿಹ ಸೆಲ್ಫಿ ತೆಗೆಯಲು ಹೋದ ಯುವಕ ಕಾಲು ಜಾರಿ ಬಿದ್ದ ಸಮುದ್ರ ಪಾಲಾಗಿದ್ದ ಘಟನೆ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಓಂ ಬೀಚ್ನಲ್ಲಿ ನಡೆದಿತ್ತು. ಹನ್ಗಲ್ ಮೂಲದ ಶೇಖಪ್ಪ ಕಮಾಟಿ 35 ವರ್ಷ ಸಮುದ್ರ ಪಾಲಾದ ವ್ಯಕ್ತಿಯಾಗಿದ್ದು, ಆತ ಮಧ್ಯಾಹ್ನ ಹನ್ಗಲ್ನಿಂದ ಗೋಕರ್ಣಕ್ಕೆ 12 ಜನರೊಂದಿಗೆ ಆಗಮಿಸಿದ್ದು, ಈತ ಓಂ ಬೀಚ್ನ ಬಲಭಾಗದಲ್ಲಿರುವ ಸಮುದ್ರ ತೀರದ ಕಲ್ಲು ಬಂಡೆ ಬಳಿ ಸೆಲ್ಫಿ ತೆಗೆದುಕೊಳ್ಳಲು ತೆರಳಿದ್ದ ವೇಳೆ ಈ ಅಪಘಾತ ಸಂಭವಿಸಿತ್ತು. ತನ್ನ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯುವ ವೇಳೆ ಅಲೆಗಳ ಹೊಡೆತಕ್ಕೆ ಸಮುದ್ರದಲ್ಲಿ ಶೇಖಪ್ಪ ಕೊಚ್ಚಿ ಹೋಗಿದ್ದ. ಲೈಫ್ ಗಾರ್ಡ್ಗಳು ರಕ್ಷಿಸುವ ಪ್ರಯತ್ನ ಮಾಡಿದಾದರೂ ರಕ್ಷಣೆ ಸಾಧ್ಯವಾಗಿರಲಿಲ್ಲ. ಈತನ ಶವಕ್ಕಾಗಿ ಪೊಲೀಸರಿಂದ ಶೋಧ ಕಾರ್ಯ ನಡೆದಿದ್ದು, 3 ದಿನದ ನಂತರ ಇಂದು ಆತನ ಶವ ಪತ್ತೆಯಾಗಿದೆ. ಪೊಲೀಸರು ಹಾಗೂ ಕರಾವಳಿ ಕಾವಲು ಪಡೆಯವರು ಹಾಗೂ ಲೈಫ್ ಗಾರ್ಡ್ಗಳು ಶವವನ್ನು ಇಂದು ಮೇಲಕ್ಕೆ ತಂದಿದ್ದು, ಕುಟುಂಬಕ್ಕೆ ಹಸ್ತಾಂತರಿಸುವ ಹಾಗೂ ಇನ್ನಿತರ ಪ್ರಕ್ರಿಯೆ ನಡೆಯಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ.